ಬಂದೆ ಕೈ ಮೇಲೆ ಏನು ಸಿದ್ಧಾರ್ಥ ಹೇರ್ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ. ಇನ್ನು ಸ್ವಲ್ಪವೇ ದಿವಸ ಇರೋದು ಅವನು ಕಾಲೇಜಿಗೆ ಜಾಯ್ನ್ ಆಗಲಿಕ್ಕೆ. ಹಾಗೆಲ್ಲ ಚಂದ ಚಂದ ಎಲ್ಲ ಆಗಿಕೊಂಡು ಬಂದಿದ್ದಾನೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಫ್ರೆಂಡ್ಸ್ ನೋಡಿ, ಇವತ್ತು ನಮಗೆ ಭಾರಿ ಅಪರೂಪಕ್ಕೆ ಇಡ್ಲಿ ಮತ್ತು ಇಲ್ಲಿ ಸಾಂಬಾರು ರೆಡಿ ಆಗ್ತಾ ಉಂಟು ನೋಡಿ. ಇಲ್ಲಿ ಒಂದು ಇದರಲ್ಲಿ ಪುನೊಂದು ರೌಂಡ್ ಬೇಯಲಿಕ್ಕೆ ಇಟ್ಟಿದ್ದೇನೆ. ಅಲ್ಲಿ ಬಂಟಿದ್ದು ರಾಗಿ ಆಗ್ತಾ ಉಂಟು. ಇಲ್ಲಿ ನನ್ನ ನನ್ನರಿ ಬೇರಿನ ಬಿಸಿನೀರಾಗಿ ಉಂಟು. ಇನ್ನು ಇಲ್ಲೊಂದಷ್ಟು ರಾಶಿ ಪಾತ್ರೆ ಉಂಟು ತೊಳಿಲಿಕ್ಕೆ ಇವತ್ತು. ಹಾಗೆ ನಮ್ಮ ಟೇಬಲ್ ಮ್ಯಾಟ್ ಹೇಗೆ ಚಂದ ಕಾಣ್ತದೆ ನೋಡಿ. ಟೇಬಲಲ್ಲಿ ಹಾಲು ಇಡ್ಲಿಕ್ಕೆಲ್ಲ ಆಗ್ತದೆ, ಮುಚ್ಚಿಡ್ಲಿಕ್ಕೆ ಸಹ ಆಗ್ತದೆ ನೋಡಿ. ಫ್ರೆಂಡ್ಸ್, ಈ ರೀತಿಯಾಗಿ ಒಮ್ಮೆ ಇಡ್ಲಿ ಮಾಡಿ ತಿಂದು ನೋಡಿ, ಎಂತಹ ಅದ್ಭುತ ರುಚಿ ಗೊತ್ತುಂಟಾ. ನಮ್ಮ ಕಿಟ್ಟು ನೋಡಿ, ಇಲ್ಲಿ ಶಾರದಾ ಪೂಜೆಗೆ ರೆಡಿ ಆಗಿದ್ದಾಳೆ. ಅವಳ ಮಕ್ಕಳಿಗೆ ಎಲ್ಲ ವಿದ್ಯಾಭ್ಯಾಸ ಎಲ್ಲ ಮಾಡಿಸ್ಬೇಕಂತೆ ನೋಡಿ. ಇಲ್ಲಿ ನಮ್ಮದು ಪುಸ್ತಕ ಎಲ್ಲ ಅಲಂಕಾರ ಎಲ್ಲ ಆಗಿದೆ ನೋಡಿ. ಬಲ ಬಾ ಬಲ ನಾನು ಬೆತ್ತು ಬುಡ್ಕಾವ. ಫ್ರೆಂಡ್ಸ್, ಬನ್ನಿ ನಾವೀಗ ಹುಲ್ಲು ತರಲಿಕ್ಕೆ ಹೋಗುವ. ನಮ್ಮ ತೋಟದಲ್ಲಿ ಹುಲ್ಲು ಇನ್ನೂ ಸಹ ಬೆಳೆಯದ ಕಾರಣ ನಾವು ಪಕ್ಕದ ತೋಟಕ್ಕೆ ಹೋಗುದು. ಅಲ್ಲಿ ಎತ್ತರ ಹುಲ್ಲುಂಟು. ಅಲ್ಲಿ ಅವನಿಗೆ ಹೊರಲಿಕ್ಕೆ ಜನ ಇಲ್ಲಂತ, ಅದಕ್ಕೆ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಸಹ ಇವತ್ತು ನೋಡುವ ಅಂತ ಹೋಗ್ತಾ ಇದ್ದೇನೆ, ಹೇಗೆ ಹುಲ್ಲೆಲ್ಲ ಉಂಟಲ್ಲಿ ಅಂತ. ಗಂಟೆ 4 ಆಯ್ತು. ನಾನು ಹಾಲು ಕರೀಲಿಕ್ಕೆ ಬಂದದ್ದು. ನಮ್ಮ ಹಟ್ಟಿಯ ಕತೆ ಗೊತ್ತುಂಟು ನಿಮಗೆ, ಇಲ್ಲಿ ತೋರಿಸ್ತೇನೆ. ಇದು ನೋಡಿ, ನಮ್ಮ ವೃದ್ಧಿಯನ್ನು ಕಟ್ಟಿಕೊಂಡಿದ್ದ ಕಂಬ. ಈ ಕಂಬವನ್ನು ಕಿತ್ತು ಹಾಕಿ, ಈಗ ನೋಡಿ ಅವಳು ಕಿವಿ ಕೊಡೋದು, ಕಿತ್ತು ಹಾಕಿ ಇವಳು ಉಂಟಲ್ಲ ಹೋಗಿ ಸರಿ ಕರುವಿಗೆ ಹಾಲು ಕುಡಿಸಿದಾಳೆ. ನಾನೀಗ ಹಾಲು ಕರೀಲಿಕ್ಕೆ ಹೋದರೆ ನೋಡಿ ಇಷ್ಟೇ. ಕರುವಿಗೆ ಎಂತ ಸಹ ಇಂಟ್ರೆಸ್ಟೇ ಇಲ್ಲ ಬರಲಿಕ್ಕೆ. ನೀವೇನಪ್ಪ ಅಂತ ಎಣಿಸಿದೆ.
ಮತ್ತೆ ನಾನು ಹೋಗಿ ಕೈ ಹಾಕ್ತೇನೆ ಎಂತ ಸಲ ಕೆಚ್ಚಲು ಬರಿದಾಗಿದೆ ಖಾಲಿ ಅಂತ ಅವಸ್ಥೆಗೆ ಇವಳ ಹಾಲು ಇವತ್ತು ಹಿಡಿಯಿಲ್ಲ ನನಗೆ. ಇನ್ನು ಆಚೆ ಅವಳನ್ನು ಮೇಲಿಕ್ಕೆ ಬಿಟ್ಟಿದ್ದೇನೆ, ಬರಲೇ ಇಲ್ಲ, ಎಷ್ಟು ಕರೆದು ಸಹ ಬರಲಿಲ್ಲ. ಕಾರು ಸಹ ಬೊಬ್ಬೆ ಹೊಡಿತಾ ಉಂಟು. ಅವಳ ಕತೆ ಎಂತ ಗೊತ್ತಿಲ್ಲ, ಒಮ್ಮೆ ಬಂದು ಹೋಗಿದ್ದಾಳೆ ಇಲ್ಲಿಗೆ ಎಂತ ಅಂತ ಗೊತ್ತಿಲ್ಲ. ಅಂತೂ ಹಾಲು ಕರಿಬೇಕು ಅನ್ನುವಂತಹ ಒಂದು ಇದರಲ್ಲಿ ಇಲ್ಲ, ಯೋಚನೆಯಲ್ಲಿ ಇಲ್ಲ ಆ ಜನ. ಫ್ರೆಂಡ್ಸ್, ಇದೊಂದು ಗಮ್ಮತ್ತು ಉಂಟಾಯ್ತಾ, ನಾನು ಅದೊಂದು ಪುಷ್ಪ ಆ್ಯಂಡ್ ಅಕ್ಕ ಒಂದು ಎಪಿಸೋಡ್ ಮಾಡ್ತಾ ಇದ್ದೇನೆ, ಅದು ನೋಡಿ ಆಯಿತಾ. ಶಾರ್ಟ್ಸಲ್ಲಿ ಬರ್ತದೆ ಒಂದೊಂದು 50 ಸೆಕೆಂಡ್ಸ್ ಇದೆಲ್ಲ ಶಾರ್ಟ್ಸ್ ಹಾಕ್ತಾ ಇದ್ದೇನೆ ಶಾರ್ಟ್ಸ್ ಫೀಡಲ್ಲಿ. ಪ್ಲೀಸ್ ಅದನ್ನು ನೋಡಿ ಕಾಮೆಂಟ್ ಮಾಡಿ ಆಯಿತಾ. ಸೊ ಅದೇ ಡ್ರೆಸ್ಸಲ್ಲಿ ನಾನು ನಮ್ಮ ಹಸುಗಳ ಹತ್ರ ಹೋದ. ಸೊ ಫ್ರೆಂಡ್ಸ್, ಇವತ್ತು ನೋಡಿ ನನ್ನ ಹೊಸ ಗೆಟಪ್ಪಲ್ಲಿ ನಮ್ಮ ಹಸುಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡುವ. ಅರ್ಧ ಫ್ರೆಂಡ್ಸ್, ಇವತ್ತು ನಾನು ಈ ತೆಂಗಿನ ಗರಿಯಿಂದ ಬಾಸ್ಕೆಟ್ ಮಾಡ್ಲಿಕ್ಕೆ ಆಗ್ತದಂತೆ. ಸೊ ಅದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ. ಸಕ್ಸಸ್ ಆದರೆ ನೀವು ಸಹ ಇದೇ ಥರ ಮಾಡಿ. ಈಗ ಲಾಸ್ಟ್ ಎಂಡ್ ರಿಸಲ್ಟ್ ಹೇಗೆ ಅಂತ ನೋಡುವ. ನಾನು ಸಹ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನೋಡುವ ಹೇಗೆ ಬರ್ತದೆ, ಎಷ್ಟು ಚಂದ ಬರ್ತದೆ ಅಂತ ಆಯಿತಾ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋಸ್ ಎಂಡ್ ಮಾಡ್ತಾ ಇದ್ದೇನೆ. ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಒತ್ತಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಸಪೋರ್ಟು, ನಿಮ್ಮ ಶುಭ ಹಾರೈಕೆಗಳು, ನಿಮ್ಮ ಆಶೀರ್ವಾದಗಳು ಸದಾ ನನಗೆ ಶ್ರೀರಕ್ಷೆಯಾಗಿ ಇಂತಹ ಒಳ್ಳೆ ಒಳ್ಳೆ ನಮ್ಮ ಹಳೆಯ ದಿನಗಳ ನೆನಪುಗಳನ್ನು ಮರುಕಳಿಸಲಿಕ್ಕೆ ಒಂದು ಒಳ್ಳೆ ಎನ್ಕರೇಜ್ಮೆಂಟ್ ಕೊಡ್ತದೆ. ಫ್ರೆಂಡ್ಸ್, ಕೊಟ್ಟಾಗೋನಾಗೆ ನನ್ನ ಬಾಸ್ಕೆಟ್ನ ಎಂಡ್ ರಿಸಲ್ಟ್ ಎಂತ ಆಯ್ತು ಹೇಳಿದ್ರೆ, ನಮ್ಮ ಕಿಟ್ಟು ಅದರ ಮೇಲೆ ಒಂದು ಮಲಗಿ ಎಲ್ಲ ಲಗಾಡಿ ತೆಗೆದು ಅದರ ಫಿನಿಶಿಂಗ್ ಸ್ಟೇಜ್ ಒಂದು ಬಾಕಿ ಇತ್ತಾ ಇದೆ. ಇನ್ನೊಮ್ಮೆ ಮಾಡಿ ನೋಡ್ತೇನೆ. ಫ್ರೆಂಡ್ಸ್, ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇದು ನಮ್ಮ ತರವಾಡು ಮನೆಯ ನವರಾತ್ರಿ ಉತ್ಸವದ ದೃಶ್ಯ. ಅದು ದೇವರು, ಇದು ದೈವ ರಕ್ತೇಶ್ವರಿ, ದೈವದ ಕುಣಿತ ನೋಡಿ ಗಗ್ಗರ ಕಟ್ಟುವಂತಹ ಸ್ಟೇಜ್ ಇದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.